ಹಲವು ವರ್ಷಗಳಿಂದ ಹಡಿಲು ಬಿದ್ದಿದ್ದ ಉಡುಪಿಯ ಕೃಷಿ ಭೂಮಿ ಸದ್ಯ ಸಮೃದ್ಧವಾಗಿ ನಳನಳಿಸ್ತಾ ಇದೆ. ಭತ್ತದ ಪೈರುಗಳು ಕಂಗೊಳಿಸ್ತಾ ಇದೆ. ಶ್ರಮಕ್ಕೆ ಪ್ರತಿಫಲ ದೊರೆತಿದೆ. ಆದರೆ ಭತ್ತದ ಪೈರುಗಳ ಮಧ್ಯೆ ಇರುವ ಕಳೆಗಿಡಗಳು ಪೈರಿನ ಬೆಳವಣಿಗೆಗೆ ಅಡ್ಡಿಪಡಿಸ್ತಾ ಇವೆ. ಹೀಗಾಗಿ ಕೇಂದ್ರ ಕೃಷಿ ಸಚಿವರೇ ಬಂದು ಕಳೆ ಕೀಳುವುದಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಜಿಲ್ಲೆಯ ವಿದ್ಯಾರ್ಥಿಗಳು ಸಚಿವರಿಗೆ ಸಾಥನ್ನ ನೀಡಿದರು. ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಭತ್ತದ ಬೆಳೆ, ಸೊಂಪಾಗಿ ಬೆಳೆದ ಪೈರಿನ ಮಧ್ಯೆ ಇರೋ ಕಳೆಗಳನ್ನ ಕೀಳ್ತಾ ಇರುವ ಕೇಂದ್ರ ಕೃಷಿ ಸಚಿವರಿಗೆ ಕಾಲೇಜು ವಿದ್ಯಾರ್ಥಿಗಳ ಸಾಥ್. ಇದು ಉಡುಪಿಯಲ್ಲಿ ನಡೀತಾ ಇರುವ ಹಡಿಲು ಬಿದ್ದ ಕೃಷಿಯ ಬೇಸಾಯ ಕಾರ್ಯಕ್ರಮದಲ್ಲಿ ಕಂಡುಬಂದ ದೃಶ್ಯ. ಹೌದು, ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಡಿಲು ಬಿದ್ದಿದ್ದ 1500 ಎಕರೆ ಕೃಷಿ ಭೂಮಿಯಲ್ಲಿ ಭತ್ತದ ಬೇಸಾಯ ಮಾಡುವ ಕೇದಾರೋತ್ಥಾನ ಎನ್ನುವ ವಿಶೇಷ ಕಾರ್ಯಕ್ರಮ ಶಾಸಕ ರಘುಪತಿ ಭಟ್ ನೇತೃತ್ವದಲ್ಲಿ ನಡೀತಾ ಇದೆ. ಸದ್ಯ ಭತ್ತದ ನಾಟಿ ಕಾರ್ಯ ಮುಗಿದು ಭತ್ತದ ಪೈರು ಸಮೃದ್ಧವಾಗಿ ಬೆಳೆದಿದೆ. ಆದರೆ ಪೈರಿನ ನಡುವೆ ಇರೋ ಕಳೆಯ ಗಿಡಗಳು ಪೈರಿನ ಬೆಳವಣಿಗೆಗೆ ಅಡ್ಡಿಪಡಿಸುತ್ತಿದೆ. ಹೀಗಾಗಿ ಕಳೆ ಕೀಳುವ ಕಾರ್ಯಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಚಾಲನೆಯನ್ನ ನೀಡಿದ್ರು. ವಿವಿಧ ಕಾಲೇಜಿನ 100 ವಿದ್ಯಾರ್ಥಿಗಳು ಈ ವೇಳೆ ಪಾಲ್ಗೊಂಡಿದ್ರು. ವಿಶೇಷ ಅಂದ್ರೆ ಇದೇ ಗದ್ದೆಯಲ್ಲಿ ಹಿಂದೆ ಕೃಷಿ ಸಚಿವ ಬಿಸಿ ಪಾಟೀಲ್ ಕೂಡ ನಾಟಿ ಮಾಡಿದ್ರು. ಹಳೆಯ ಗಾದೆ ಇತ್ತು, ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಕೈ ಕೆಸರಾಗೋದು ಹೇಗೆ ಅಂತ ಗೊತ್ತಿರಲಿಲ್ಲ ಬಹಳ ಇತ್ತೀಚಿನ ಮಕ್ಕಳಿಗೆ. ನಾವು ಚಿಕ್ಕದಿರುವಾಗ ನಮ್ಮೂರಲ್ಲಿ ಕೂಡ ನಾವು ಗದ್ದೆ ಮಾಡ್ತಾ ಇದ್ವಿ. ಆದರೆ ಇವತ್ತು ಗದ್ದೆ ಹೋಗಿ ತೋಟ ಆಗಿದೆ ತುಂಬಾ ಕಡೆಗಳಲ್ಲಿ, ಅಥವಾ ಗದ್ದೆ ಪಾಳು ಬಿದ್ದಿದೆ. ಇದು ಎರಡಾಗಿದೆ, ಗದ್ದೆ ತೋಟ ಆಗಿದೆ, ಇಲ್ಲ ಗದ್ದೆ ಪಾಳು ಬಿದ್ದಿದೆ, ಅಡಿಕೆ ಆಗಿದೆ, ಕಮರ್ಷಿಯಲ್ ಕ್ರಾಪ್ ಆಗಿದೆ. ಈ ಕಾರಣಕ್ಕಾಗಿ ಇವತ್ತು ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ನಾವು ಅಕ್ಕಿಯನ್ನ ಬೇರೆ ಜಿಲ್ಲೆಯಿಂದ ತರಿಸ್ಕೋಬೇಕಾದಂತ ಪರಿಸ್ಥಿತಿ ಅವತ್ತಿರ್ಲಿಲ್ಲ, ನಮ್ಮ ಹಿರಿಯರ ಕಾಲಕ್ಕೆ ಇರಲಿಲ್ಲ. ಆದ್ರೆ ಇವತ್ತು ನಂಗೆ ಅನ್ಸುತ್ತೆ 95% ಅಕ್ಕಿಯನ್ನ ನಾವು ಹೊರಭಾಗದಿಂದ ತರಿಸ್ಕೊಂತಾ ಇದೀವಿ. ನಮ್ಮದೇ ಜಮೀನು ಇಟ್ಕೊಂಡು, ನಮ್ಮದೇ ಗದ್ದೆ ಇಟ್ಕೊಂಡು ನಾವು ಅದು ಪಾಲು ಬೀಳಕ್ಕೆ ಬಿಟ್ಟು, ಅಂದ್ರೆ ಕೃಷಿಯಲ್ಲಿ ದುಡ್ಡು ಹಾಕೋದು ಹೇಗೆ, ಎಲ್ಲಿಂದ ಹಾಕೋದು ಅನ್ನುವಂತ ಕಾರಣಕ್ಕಾಗಿ ಇವತ್ತು ಕೃಷಿ ಭೂಮಿ ಪಾಳು ಬಿದ್ದಿದೆ. ಈ ಕಾರಣಕ್ಕಾಗಿ ಇವತ್ತು ನರೇಂದ್ರ ಮೋದಿ ಅವರು ಚಿಕ್ಕ ಮತ್ತು ಮಧ್ಯಮ ರೈತರಿಗೆ ಅನುಕೂಲ ಮಾಡಬೇಕು ಅಂತ ಹಲವಾರು ಯೋಜನೆಗಳನ್ನ ಮಾಡಿದ್ದಾರೆ. ಈಗಾಗಲೇ ನಿಮ್ಮ ಅನುಭವದಲ್ಲೇ ಹೇಳಿದಂತೆ ಯಂತ್ರೋಪಕರಣಗಳನ್ನ ಬಾಡಿಗೆಗೆ ಕೊಡುವಂಥದ್ದು, ಕೃಷಿ ಸಹಾಯಕ ಕೇಂದ್ರದ ಮೂಲಕ ಬಾಡಿಗೆ ಕೊಡುವಂಥದ್ದು, ಕೃಷಿ ಸಿಂಚಾಯಿ ಯೋಜನೆ ಮೂಲಕ ಹನಿ ನೀರಾವರಿಗೆ ಒತ್ತು ಕೊಡುವಂಥದ್ದು, ಅದರ ಜೊತೆಗೆ ರಸಗೊಬ್ಬರವನ್ನ ಕಡಿಮೆ ಬಳಕೆ ಮಾಡಬೇಕು ಅನ್ನುವಂಥದ್ದು, ರಸಗೊಬ್ಬರದ ಗುಣಮಟ್ಟವನ್ನ ಏರಿಕೆ ಮಾಡುವುದು. ಇನ್ನು ಭತ್ತದ ಪೈರಿನ ಮಧ್ಯೆ ಇರೋ ಕಳೆ ಕೀಳುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳು ಸಚಿವರೊಂದಿಗೆ ಸಂವಾದ ನಡೆಸಿದ್ರು. ಕೃಷಿಯಲ್ಲಿ ಖುಷಿ ಇದೆ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳಿ ರೈತನ ಕಷ್ಟವನ್ನ ಸ್ವತಃ ಗದ್ದೆಗಿಡಿದು ಅರಿತುಕೊಂಡ್ರು. ಫಸ್ಟಿಗೆ ನಾವು ಗದ್ದೆ ಇಳಿಯುವಾಗ ನಮ್ಗೆ ಗೊತ್ತಾಯ್ತು ಭತ್ತದ ವ್ಯಾಲ್ಯೂ. ರೈತ ಹೇಗೆ ಕಷ್ಟಪಡ್ತಾನೆ. ಅಲ್ಲಿ ನಾವು ಬಿಸಿಲಿತ್ತು, ಕ್ಯಾಪ್ ಹಾಕೊಂಡು ಬಿಸಿಲು ಒಳಗೆ ಇದು ಬೆವರೆಲ್ಲ ಬರ್ತಾ ಇತ್ತು. ಮತ್ತೆ ಮಳೆ ಬಂತು, ಮಿಡ್ಲಲ್ಲಿ ಗುಡುಗು ಬಂತು. ಬಟ್ ಇಲ್ಲಿ ಗದ್ದೆ ಬಿಟ್ಟು ಓಡಿ ಹೋಗೋಕೆ ಇರ್ಲಿಲ್ಲ. ಬಟ್ ಅದು ನಾವು ಮಾಡಿದ್ವಿ. ಇದರಿಂದ ನಮ್ಗೆ ಗೊತ್ತಾಗುದು ಏನಂದ್ರೆ, ಈಗ ಬಹಳಷ್ಟು ಅನ್ಎಂಪ್ಲಾಯ್ಮೆಂಟ್ ಕಾಣ್ತಾ ಇರ್ಬೋದು, ಎಸ್ಪೆಷಲಿ ಯೂತ್ಸ್ಗೆ. ಬಟ್ ಅವರು ಅಗ್ರಿಕಲ್ಚರ್ ಅನ್ನೇ ತಮ್ಮ ಉದ್ಯೋಗ ಹಾಕೊಂಡ್ರೆ ಮುಂದೆ ಯಾವುದೇ ಅನ್ಎಂಪ್ಲಾಯ್ಮೆಂಟ್ ಇರಲ್ಲ. ಒಟ್ನಲ್ಲಿ ಸಮೃದ್ಧವಾಗಿ ಬೆಳೆದ ಭತ್ತದ ಬೆಳೆಗೆ ಕಳೆಯ ಗಿಡಗಳ ಕಾಟ ಶುರುವಾಗಿದೆ. ಊರವರು ವಿದ್ಯಾರ್ಥಿಗಳು ಕಳೆ ತೆಗಿತೀವಿ, ಭತ್ತದ ಬೆಳೆ ಉಳಿಸ್ತೀವಿ ಅಂತ ಪಣ ತೊಟ್ಟಿದ್ದಾರೆ. ಇವರ ಶ್ರಮಕ್ಕೆ ಒಳ್ಳೆಯ ಫಲ ಸಿಗ್ಲಿ ಅನ್ನೋದೇ ನಮ್ಮ ಆಶಯ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್, ಉಡುಪಿ.